ಆತ್ಮೀಯ ಪತ್ರಕರ್ತ ಮಿತ್ರರೇ, ಇವತ್ತು ನಾವು ಶ್ರೀ ಮಹಾಲಿಂಗೇಶ್ವರ ITIಯ ಶೈಕ್ಷಣಿಕ ವರ್ಷದ ಅಭಿವೃದ್ಧಿ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ನಾವು ಕರೆದಿದ್ದೇವೆ. ನಮ್ಮೊಡನೆ ಸಂಚಾಲಕರಾದ UP ರಾಮಕೃಷ್ಣರಿದ್ದಾರೆ, ಪ್ರಾಂಶುಪಾಲರಾದ ಪ್ರಕಾಶ್ ಪೈಗಳು ಇದ್ದಾರೆ, ಉಪ ಪ್ರಾಂಶುಪಾಲರಾದ ವಸಂತಿ ಅವರಿದ್ದಾರೆ, ಉಪನ್ಯಾಸಕರಾದ ಹರೀಶ್ ಅವರು, ಪ್ಲೇಸ್ಮೆಂಟ್ ಆಫೀಸರ್, ಮತ್ತು ನಾನು ಇದರ ನಿರ್ದೇಶಕನಾಗಿ ನಾನು ಚಿದಾನಂದ ಬೈದಲ್ಲಿದ್ದೇವೆ. ಒಟ್ಟು ಬೆಳವಣಿಗೆಯ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈಗಾಗಲೇ ಸುದ್ದಿ ಮಾಧ್ಯಮದವರು ITIಯ ಮಹತ್ವದ ಬಗ್ಗೆ ತಿಳಿಸುವಂಥದ್ದು ತುಂಬ ಸಂತೋಷದ ವಿಚಾರ. ಅದಕ್ಕೆ ಪೂರಕವಾಗಿ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ಮುಂದಿನ ಮಾಹಿತಿಯನ್ನು ಪ್ರಿನ್ಸಿಪಾಲರು ಈ ಮಹಾಲಿಂಗೇಶ್ವರ ITIಯ ಬಗ್ಗೆ ಅವರು ಕೊಡ್ತಾ ಇದ್ದಾರೆ. ಮಹಾಲಿಂಗೇಶ್ವರ ITI ಪುತ್ತೂರು ಈಗಿನ ಯುವಜನರಿಗೆ ಅತ್ಯಂತ ಕಡಿಮೆ ಸಮಯದಲ್ಲಿ, ಯಂಗ್ ಏಜಲ್ಲಿ, ಕಡಿಮೆ ಪ್ರಾಯದಲ್ಲಿ ಉದ್ಯೋಗ ಸಿಗಬೇಕು ಅಥವಾ ಒಂದು ಸ್ವಂತ ಉದ್ಯಮವನ್ನು ಮಾಡಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬೇಕು ಅಂತ ಹೇಳಿದರೆ ಎಲ್ಲ ವೃತ್ತಿ ಶಿಕ್ಷಣದಲ್ಲಿ ಅತ್ಯಂತ ಮಹತ್ವದ್ದು ಅಥವಾ ಸುಲಭವಾಗಿ ಅಥವಾ ಕಡಿಮೆ ಸಮಯದಲ್ಲಿ ಆಗುವಂಥದ್ದು ITI. ITIಯ ಈ ಮಹತ್ವವನ್ನು ಮನಗಂಡು ಕೇಂದ್ರ ಸರ್ಕಾರವೇ ಈ ಸಂಸ್ಥೆಯನ್ನು ನಡೆಸ್ತಾ ಇದೆ. ನಮ್ಮ ಸಂಸ್ಥೆ ಕರ್ನಾಟಕ ಸರ್ಕಾರದ ಕೌಶಲ್ಯ ಅಭಿವೃದ್ಧಿ ಮತ್ತು ಜೀವನೋಪಾಯ ಇಲಾಖೆಯಿಂದ ಅನುದಾನ ಪಡೆಯುತ್ತಿದ್ದು, ಕಳೆದ 39 ವರ್ಷಗಳಿಂದ ಯುವಜನತೆಗೆ ಕೌಶಲ್ಯ ಆಧಾರಿತ ತಾಂತ್ರಿಕ ಶಿಕ್ಷಣ ನೀಡುವಲ್ಲಿ, ಸ್ವೋದ್ಯೋಗ, ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳಿಗೆ ಮಾನವ ಸಂಪನ್ಮೂಲ ಒದಗಿಸುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ಪುತ್ತೂರು ಕೊಂಬೆಟ್ಟಿನಲ್ಲಿರುವ ಈ ಮಹಾಲಿಂಗೇಶ್ವರ ITI ಸಂಸ್ಥೆಯಲ್ಲಿ ಪ್ರತಿ ವರ್ಷ ಕ್ಯಾಂಪಸ್ ಸಂದರ್ಶನದ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ ಲಭ್ಯವಾಗಿದೆ. ದಕ್ಷಿಣ ಕನ್ನಡ ಗೌಡ ವಿದ್ಯಾಸಂಘ ರಿಜಿಸ್ಟರ್ ಸುಳ್ಯ ಆಶ್ರಯದಲ್ಲಿರುವ ಈ ಸಂಸ್ಥೆ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಉತ್ತಮ ಸಂಸ್ಥೆಗಳಲ್ಲಿ ಒಂದಾಗಿದೆ. ಸಂಸ್ಥೆಯು 2024-25 ಸಾಲಿನಲ್ಲಿ 10 ಅಂಕಗಳಲ್ಲಿ 8.3 ಅಂಕಗಳ ಗ್ರೇಡನ್ನು ಪಡೆದಿದೆ. ಕೇಂದ್ರ ಸರ್ಕಾರದ ರಾಷ್ಟ್ರೀಯ ವೃತ್ತಿ ಶಿಕ್ಷಣ ಪರಿಷತ್ ಮೂಲಕ ನಡೆಸಲ್ಪಡುವ ITIಗಳಿಗೆ ಏಕಕಾಲದಲ್ಲಿ ದೇಶದಾದ್ಯಂತ ಪರೀಕ್ಷೆ ನಡೆದು ಕೇಂದ್ರ ಸರ್ಕಾರವು ರಾಷ್ಟ್ರೀಯ ವೃತ್ತಿ ಪ್ರಮಾಣ ಪತ್ರ ನೀಡುತ್ತದೆ. ಸಂಸ್ಥೆಯು ಆಧುನಿಕ ಪ್ರಯೋಗಾಲಯ, ಸ್ಮಾರ್ಟ್ ಕ್ಲಾಸ್, ಉತ್ತಮ ಶಿಕ್ಷಕ ವೃಂದ ಹೊಂದಿದ್ದು, ಕಳೆದ ವರ್ಷ 97% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಕಳೆದ ವರ್ಷದಿಂದ ನಾವು ಒಂದು ವ್ಯವಸ್ಥಿತವಾಗಿ ಇನ್ನಷ್ಟು ತರಬೇತಿ ಕೊಡಬೇಕಂತೇಳಿ ನಾವು ಹೆಚ್ಚು ವಿದ್ಯಾರ್ಥಿಗಳಿಗೆ ಅವಕಾಶವಾಗಬೇಕು, ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೂ ಸಹ ಒಂದು ಈ ಮೇನ್ ಸ್ಟ್ರೀಮಲ್ಲಿ ಬರುವ ರೀತಿಯಲ್ಲಿ ಆಗಬೇಕು ಅಂತ ಹೇಳಿ ದಾನಿಗಳಿಂದ ನಾವು ಸಾಧಾರಣ 30 ವಿದ್ಯಾರ್ಥಿಗಳಿಗೆ 2 ಲಕ್ಷ ರೂಪಾಯಿ ವಿದ್ಯಾರ್ಥಿ ವೇತನವನ್ನು ನಾವು ವಿತರಣೆ ಮಾಡಿದ್ದೇವೆ. ಅದೇ ರೀತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಹ SSP NSP ಎನ್ನುವ ಯೋಜನೆ ಅಡಿಯಲ್ಲಿ SC ST, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ, ಕಟ್ಟಡ ಕಾರ್ಮಿಕ ಮತ್ತು ಬೀಡಿ ಕಾರ್ಮಿಕರ ಮಕ್ಕಳಿಗೆ ಮತ್ತು ಅಂಗವಿಕಲರಿಗೆ ವಿದ್ಯಾರ್ಥಿ ವೇತನ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ. ಕಳೆದ ವರ್ಷ ಮತ್ತು ಅದರ ಹಿಂದಿನ ವರ್ಷದಿಂದ ನಾವು ಸಹ ತಾಂತ್ರಿಕ ಕೌಶಲ್ಯವನ್ನು ಹೆಚ್ಚು ಮಾಡಲಿಕ್ಕೆ ಒಂದು ವಿಶೇಷ ಪ್ರಯತ್ನಗಳನ್ನು ಮಾಡಿದ್ದೇವೆ. ವಿಶೇಷ ಪ್ರಯತ್ನ ಏನಂತ ಹೇಳಿದರೆ, ಸಾಧಾರಣ ಪುತ್ತೂರಿನಲ್ಲಿರುವ ಪ್ರತಿಷ್ಠಿತ ಒಂದು 23 ಸಂಸ್ಥೆಗಳೊಟ್ಟಿಗೆ ಉದ್ಯಮಗಳೊಟ್ಟಿಗೆ ಒಡಂಬಡಿಕೆ ಮಾಡಿದ್ದೇವೆ. ನಾವು ಆನ್ ಜಾಬ್ ಟ್ರೈನಿಂಗ್, ಇಂಟರ್ನ್ಶಿಪ್ ಅಂತ ಹೇಳ್ತಾರೆ, ಆ ಮೂಲಕ ಮಾಡಿದ್ದೇವೆ. ಸಾಧಾರಣ ನಾವು ಪ್ರತಿಷ್ಠಿತ ಸಂಸ್ಥೆಗಳ ಹೆಸರು ಹೇಳುವುದಿದ್ರೆ ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟ್ರಿ, SRK ಲ್ಯಾಡರ್ಸ್, ಆಚಾರ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್, AVG ಅಸೋಸಿಯೇಟ್ಸ್, ಸುಧಾ ಎಲೆಕ್ಟ್ರಿಕಲ್ಸ್, ಪಶುಪತಿ ಎಲೆಕ್ಟ್ರಿಕಲ್ಸ್, ಶ್ರೀ ಗಣೇಶ್ ಅಸೋಸಿಯೇಟ್ಸ್, ದ್ವಾರಕಾ ಕನ್ಸ್ಟ್ರಕ್ಷನ್, ಶೇಟ್ ಎಲೆಕ್ಟ್ರಾನಿಕ್ಸ್, ಮಣಿ ಎಲೆಕ್ಟ್ರಿಕಲ್ಸ್, ನಾಯರ್ ಕನ್ಸ್ಟ್ರಕ್ಷನ್, ನ್ಯೂ ಸೂಪರ್ ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್, ಕರುಣಾ ಕ್ರಿಯೇಷನ್ಸ್, ಶ್ರೀ ಮಾತಾ ವೈಂಡರ್ಸ್, ಸೃಷ್ಟಿ ಕನ್ಸ್ಟ್ರಕ್ಷನ್, SS ಎಲೆಕ್ಟ್ರಿಕಲ್ಸ್, ಇಲೆಕ್ಟ್ರೋವಿಷನ್ ಸೇಲ್ಸ್ ಆ್ಯಂಡ್ ಸರ್ವಿಸ್, ದೇವಿ ಟೆಕ್ನಾಲಜಿ, ಅಂಬರ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್, ಸೀತಾ ಎಂಟರ್ಪ್ರೈಸಸ್, ಈಶಾವಾಸ್ ಅಸೋಸಿಯೇಟ್ಸ್, ಅಜಾರಾ ಕನ್ಸ್ಟ್ರಕ್ಷನ್ ಮತ್ತು TV ಕ್ಲಿನಿಕ್. ಇದರಲ್ಲಿ ಇನ್ನೂ ವಿಶೇಷ ಏನಂತ ಹೇಳಿದರೆ, ಇದರಲ್ಲಿ ಹೆಚ್ಚಿನ ಒಂದು 50% ವಿದ್ಯಾರ್ಥಿಗಳು ನಮ್ಮ ವಿದ್ಯಾರ್ಥಿಗಳೇ ಸ್ವಂತ ಉದ್ಯಮವನ್ನು ಮಾಡ್ತಾ ಇದ್ದಾರೆ. ಅದು ನಮ್ಮ ಹೆಗ್ಗಳಿಕೆ. ಅದೇ ವಿದ್ಯಾರ್ಥಿಗಳೇ ನಮ್ಮ ಈಗಿನ ವಿದ್ಯಾರ್ಥಿಗಳನ್ನು ಕಳಿಸಿ ಹೆಚ್ಚಿನ ಕೌಶಲ್ಯ ಶಿಕ್ಷಣವನ್ನು ನಾವು ನೀಡ್ತಾ ಇದ್ದೇವೆ. ಇನ್ನು ಮುಂದೆ ಈ ಪರೀಕ್ಷಾ ಕೇಂದ್ರವಾಗಿ ನಮ್ಮದು ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ, ಸುಮಾರು ವರ್ಷಗಳಿಂದ ನಿರ್ವಹಿಸ್ತಾ ಇದೆ. ವಿಟ್ಲ ಮತ್ತು ಅಲ್ಲಿಯ 3 ಇತರ ಪ್ರೈವೇಟ್ ಸಂಸ್ಥೆಗಳು ಸೇರಿ ಗೌರ್ಮೆಂಟ್ ITI ವಿಟ್ಲ ಮತ್ತು ಸೇರಿಕೊಂಡು ಸಾಧಾರಣ 4 ITIಗಳು 350 ವಿದ್ಯಾರ್ಥಿಗಳು ಇಲ್ಲಿ ಪ್ರತಿ ವರ್ಷ ಪರೀಕ್ಷೆ ತಗೊಳ್ತಾ ಇದ್ದಾರೆ. ಇನ್ನು ಪರೀಕ್ಷಾ ವಿಷಯದಲ್ಲಿ ಕೇಂದ್ರ ಸರ್ಕಾರ ಇತ್ತೀಚೆಗೆ ಡಿಜಿಟಲ್ ಇಂಡಿಯಾ ಮಾದರಿಯಲ್ಲಿ ಅತ್ಯಂತ ಎನ್ಹ್ಯಾನ್ಸ್ ಮಾಡಿದೆ. ಅದೇನಂತ ಹೇಳಿದರೆ, ಕಂಪ್ಯೂಟರ್ ಆಧಾರಿತ ಆನ್ಲೈನ್ ಥಿಯರಿ ಪರೀಕ್ಷೆಯನ್ನು ನಡೆಸ್ತಾ ಇದೆ. ಇದರಿಂದ ಅಡ್ವಾಂಟೇಜ್ ಏನಂತ ಹೇಳಿದರೆ, ಪರೀಕ್ಷೆ ಒಂದು 4-5 ದಿವಸದಲ್ಲಿ ಆಗುತ್ತೆ. ಅದರ ಒಟ್ಟಿಗೆ
ಪರೀಕ್ಷಾ ರಿಸಲ್ಟ್ ಒಂದು ವಾರದೊಳಗೆ ಮತ್ತೊಂದು ವಾರದೊಳಗೆ ನಾವು ಇದು ಟ್ರೇಡ್ ಸರ್ಟಿಫಿಕೇಟ್ ಅದನ್ನು ನಾವು ಶೀಘ್ರದಲ್ಲಿ ಕೊಡಲಿಕ್ಕಾಗಿ ವಿದ್ಯಾರ್ಥಿಗಳಿಗೆ ತುಂಬ ಪ್ರಯೋಜನ ಆಗ್ತಾ ಉಂಟು. ನೆಕ್ಸ್ಟ್ ಅತ್ಯಂತ ಪ್ರಮುಖವಾದ ಮತ್ತೊಂದು ವಿಷಯ ಏನಂತ ಹೇಳಿದರೆ, ನಮ್ಮ ಕೈಗಾರಿಕೆಗಳಲ್ಲಿ ಉದ್ಯೋಗಗಳಲ್ಲಿ ದೊಡ್ಡ ಮಟ್ಟದ ಅವಕಾಶ ವಿದ್ಯಾರ್ಥಿಗಳಿದೆ. ಬೇರೆ ವೃತ್ತಿಪರ ಕೋರ್ಸ್ಗಳಿಗಿಂತ ನಮ್ಮ ITI ವಿದ್ಯಾರ್ಥಿಗಳಿಗೆ ಹೆಚ್ಚು ಉದ್ಯೋಗ ಅವಕಾಶ ಲಭಿಸಿದೆ. ನಮ್ಮ ಸಂಸ್ಥೆಯಲ್ಲಿ ಇತ್ತೀಚೆಗೆ ಈಗಾಗಲೇ ಕ್ಯಾಂಪಸ್ ಸಂದರ್ಶನ ಆಗಿದೆ. ಇನ್ನೂ ಹಲವು ಕ್ಯಾಂಪಸ್ ಸಂದರ್ಶನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಮ್ಮ ಮ್ಯಾನುಫ್ಯಾಕ್ಚರ್ ಸೆಕ್ಟರ್ ಇರ್ಬೋದು, ಪ್ರೊಡಕ್ಷನ್ ಸೆಕ್ಟರ್ ಇರ್ಬೋದು, ಸರ್ವಿಸ್ ಸೆಕ್ಟರ್ಗೆ ಸಂಬಂಧಿಸಿದ ಉದ್ಯಮಗಳಿರ್ಬೋದು, ಮತ್ತು ನಾನಾ ಕಡೆ ಆಗುವ ಉದ್ಯೋಗ ಮೇಳ ಇರ್ಬೋದು. ಎಲ್ಲ ಕಡೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. 100% ಏನು ಅವರಿಗೆ ಉದ್ಯೋಗ ಅವಕಾಶ ಲಭಿಸಿದೆ. ಉದಾಹರಣೆಗೆ ಟಾಟಾ ಕಿರ್ಲೋಸ್ಕರ್, ಟಾಟಾ ಇಲೆಕ್ಟ್ರಾನಿಕ್ಸ್, ಇಂಡೋಮೀಮ್, ಧರ್ಮರಾಜ್ ಅಸೋಸಿಯೇಟ್ಸ್, LNT, ಹೋಂಡಾ ಮೋಟಾರ್ಸ್, ಮಹೀಂದ್ರಾ, ರಿವ್ ಜಿಯೋಟೆಕ್ನಿಕ್ಸ್, ಬಾಷ್, ಸ್ನೈಡರ್ ಮತ್ತು ಸಂಪತ್ ಕುಮಾರ್ ಅಸೋಸಿಯೇಟ್ಸ್ ಮುಂತಾದ ಸಂಸ್ಥೆಗಳು ಕ್ಯಾಂಪಸ್ ಸಂದರ್ಶನದಲ್ಲಿ ಭಾಗವಹಿಸಿವೆ. ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಕೈಗಾರಿಕೆಗಳು ಮತ್ತು ಸರ್ವಿಸ್ ಕ್ಷೇತ್ರದಲ್ಲಿ ಸ್ವಂತ ಉದ್ಯಮ ಸಹ ನಡೆಸುತ್ತಿದ್ದು ಹಲವು ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿದ್ದಾರೆ ಮತ್ತು ದೇಶದ ಬೆಳವಣಿಗೆಯಲ್ಲಿ ತಮ್ಮ ಕೊಡುಗೆಯನ್ನು ಸಹ ನೀಡ್ತಾ ಇದ್ದಾರೆ. ಧನ್ಯವಾದ. ಇವತ್ತಿನ ದಿನದಲ್ಲಿ ನಮ್ಮ ITIಯಲ್ಲಿ ರಿಕ್ರೂಟ್ಮೆಂಟ್ ಆದಾಗ ನಮಗೆ ಇವತ್ತು ಹೇಳಲಿಕ್ಕೆ ಒಂದು ಭಾರಿ ಸಂತೋಷದ ವಿಷಯ ಏನಂತ ಹೇಳಿದರೆ, ನಮ್ಮ ಡಿಮಾಂಡಿಗೆ ಏನು ಇವತ್ತಿನ ಇಂಡಸ್ಟ್ರಿಯಲ್ ಡಿಮಾಂಡಿಗೆ ನಮ್ಮ ಮಕ್ಕಳನ್ನು ಸಪ್ಲೈ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮಲ್ಲಿ ಈಗ ಎಕ್ಸಾಂಪಲ್ ಆಗಿ ನಾವು ಈಗ ನಮ್ಮ ITIನೇ ತಗೊಂಡ್ರೆ, ನಮ್ಮಲ್ಲಿ ಈಗ ಡ್ರಾಫ್ಟ್ಮನ್ ಸಿವಿಲ್ ಅಂತ ಒಂದು ಕೋರ್ಸ್ ಇದೆ, ಅದು ಸಿವಿಲ್ ಇಂಜಿನಿಯರಿಂಗ್ ಸಂಬಂಧಪಟ್ಟದ್ದು. ಅದರಲ್ಲಿ ನಮಗೆ ಕೊಡಲಿಕ್ಕಾಗುವಂಥದ್ದು ಖಾಲಿ 21 ಮಕ್ಕಳನ್ನು ಮಾತ್ರ. ಅದಕ್ಕೆ ಹೊರಗಿನಿಂದ ಡಿಮಾಂಡ್ ಹೇಗಿದೆ ಅಂತ ಹೇಳಿದರೆ ಅವರು 100 ಮಕ್ಕಳನ್ನು ಕೇಳ್ತಾರೆ, ಕೊಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗೆ ಇಲೆಕ್ಟ್ರಿಕಲಲ್ಲೂ ಹಾಗೆ ಇದೆ, 20 ಮಕ್ಕಳನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಿರುವಂಥದ್ದು ನಮ್ಮ ITIಯಿಂದ. ಹಾಗೆ ಎಲೆಕ್ಟ್ರಾನಿಕ್ಸ್ ಕೂಡ ಹಾಗೆ ಇದೆ. ಇವತ್ತಿನ ಡಿಜಿಟಲ್ ಇಂಡಿಯಾ ಇದರಲ್ಲಿ ಭಾಳಷ್ಟು ಏನು ಜಾಬ್ ಆಪರ್ಚುನಿಟೀಸ್ ಜಾಸ್ತಿ ಆಗಿದೆ. ಸೊ ಈಗ ಏನಂತೇಳಿ ನನಗೆ ಈಗ ನಾನು ಆ್ಯಸ್ ಎ ಪ್ಲೇಸ್ಮೆಂಟ್ ಆಫೀಸರ್ ನನ್ನಲ್ಲಿ ಭಾಳಷ್ಟು ಕಂಪನಿಗಳಿಂದ ಡೈರೆಕ್ಟಾಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಕೇಳ್ತಾ ಇದ್ದಾರೆ, ಮಕ್ಕಳನ್ನ ಕೊಡಿ, ನಾವು ನಿಮ್ಮಲ್ಲಿ ಕ್ಯಾಂಪಸ್ ಬರ್ತೇವೆ. ನಾವೇ ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡ್ತಿದ್ದೇವೆ. ಉದ್ದೇಶ ಏನು ಅಂತೇಳಿ ನಮಗೆ ಅಷ್ಟು ಮಕ್ಕಳನ್ನು ಕೊಡಲಿಕ್ಕೆ ಆಗೋದಿಲ್ಲ. ತುಂಬ ಕಂಪ್ನಿಗಳು ಬಂದ ಕೂಡಲೇ ಮಕ್ಕಳ ಮನಸ್ಸಿನಲ್ಲಿ ಒಂದು ಕನ್ಫ್ಯೂಷನ್, ನಾನು ಇಲ್ಲಿ ಏನು ಹೇಗೆ ಅಂತೇಳಿ. ಆದ್ದರಿಂದಾಗಿ ಸೊ ನಾವು ಎಲ್ಲಿ ಬೆಸ್ಟ್ ಮಕ್ಕಳಿಗೆ ಬೆಸ್ಟ್ ಸ್ಯಾಲ್ರಿ ಎಲ್ಲಿ ಬರ್ತದೆ ಅಂಥ ಸಂಸ್ಥೆಗಳನ್ನು ನಾವು ಇಲ್ಲಿ ಆಫರ್ ಮಾಡ್ತಿದ್ದೇವೆ. ನಾರ್ಮಲಿ ನಮ್ಮಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ಮಕ್ಕಳಿಗೆ ಅವರಿಗೆ ಇಂಡಸ್ಟ್ರಿಗಳು ಫುಡ್ ಫೆಸಿಲಿಟಿ ಮತ್ತು ಅವರಿಗೆ ಮೆಡಿಕಲ್ ಇನ್ಶೂರೆನ್ಸು 1 ವರ್ಷಕ್ಕೆ 2 ವರ್ಷಕ್ಕೆ ಆ ರೀತಿ ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡ್ತಾರೆ. ಮತ್ತು ಸ್ಟೇಯಿಂಗ್ ಕೊಡ್ತಾರೆ. ಇದೆಲ್ಲ ಕೊಟ್ಟು ಒಂದು 18,000 ಅವರಿಗೆ ಒಂದು ಸ್ಯಾಲ್ರಿಗಳು ಶುರುವಾಗ್ತದೆ ಸರ್. ಇದು ಇನಿಷಿಯಲ್ ಸ್ಟೇಜಲ್ಲಿ. ಬಟ್ ಈ ಕೆಲವು ಇಂಡಸ್ಟ್ರಿಯಲ್ಲಿ ಕೆಲವು ಹಂತಕ್ಕೆ ಹೋದ ನಂತರ ಮಕ್ಕಳಿಗೆ ಅವರು ಒಂದು 35-40 ಈ ಏರಿಯಾದಲ್ಲಿ ಬರ್ತಾರೆ. ಈಗ ಎಕ್ಸಾಂಪಲ್ ಆಗಿ ಹೇಳೋದಿದ್ರೆ, ನಮ್ಮಲ್ಲಿ ಬೆಂಗಳೂರು ಮೆಟ್ರೋ ಇದೆ. ಆ ಬೆಂಗಳೂರು ಮೆಟ್ರೋದಲ್ಲಿ ಶೂ ಮೇಕಿಂಗ್, ಅದು ಬ್ರೇಕಿಂಗ್ ಸಿಸ್ಟಮಲ್ಲಿ ಕೆಲಸ ಮಾಡ್ತಾರೆ ಮಕ್ಕಳು. ನಮ್ಮದೇ ITI ಸ್ಟೂಡೆಂಟ್ಸ್ಗಳಿದ್ದಾರೆ. ಸೊ ಅಲ್ಲೆಲ್ಲ 35-40-45,000 ತನಕ ಅವರಿಗೆ ಜಾಬಲ್ಲಿ ಅವರಿಗೆ ಆಫರ್ ಮಾಡ್ತಾ ಇದ್ದಾರೆ ಮಕ್ಕಳು. ಈಗ ಇದರಲ್ಲಿ ಹಂತದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಮಕ್ಕಳಲ್ಲಿ ಇನ್ನೊಂದು ವಿಚಾರದಲ್ಲಿ ನಮ್ಮ ಪ್ರಿನ್ಸಿಪಾಲ್ರು ಆವಾಗಲೇ ಹೇಳಿದ್ರು, ಏನಂತ ಹೇಳಿದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ. ನಮ್ಮಲ್ಲಿ ನನ್ನ ಆಲೋಚನೆ ಪ್ರಕಾರ 50% ಮಕ್ಕಳು, ಗ್ರಾಮೀಣ ಪ್ರದೇಶದ ಮಕ್ಕಳು ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟಿಗೆ ಹೋಗಿ ಈ ದೇಶದ ಪ್ರಗತಿಯಲ್ಲಿ ಒಂದು ಕೊಡುಗೆ ಕೊಡ್ತಾ ಇದ್ದಾರೆ ಅಂತೇಳಿ ನಮಗೆ ಅತಿ ಸಂತೋಷದ ವಿಷಯ. ಈಗ ನಮ್ಮ ಮಕ್ಕಳನ್ನೇ ನೋಡಿ, ಈಗ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಲೈಸೆನ್ಸ್ ಕ್ಲಾಸ್ A ಕಾಂಟ್ರಾಕ್ಟರ್ ಲೈಸೆನ್ಸ್ ತೊಗೊಂಡು ಕೆಲಸ ಮಾಡ್ತಿದ್ದಾರೆ. ಸಿವಿಲ್ ಕಾಂಟ್ರಾಕ್ಟರ್ಸ್ ಇದ್ದಾರೆ, ಕ್ಲಾಸ್ A ಕಾಂಟ್ರಾಕ್ಟರ್ ಲೈಸೆನ್ಸ್ ತೊಗೊಂಡು. ಈಗ ನಿಮಗೆಲ್ಲ ತಿಳಿದಿರೋಂಥ ವಿಷಯ ಏನಂತ ಹೇಳಿದ್ರೆ, ಒಂದು ಕಾಂಟ್ರಾಕ್ಟರ್ ಲೈಸೆನ್ಸ್ ಕ್ಲಾಸ್ A ಕಾಂಟ್ರಾಕ್ಟರ್ ಲೈಸೆನ್ಸ್ ಆಗಬೇಕಾದ್ರೆ ಅವರಿಗೆ ಅನುಭವ ಎಷ್ಟು ಬೇಕು, ಅವರು ಟರ್ನ್ ಓವರ್ ಎಷ್ಟಾಗಿರಬೇಕು, ಇದೆಲ್ಲ ನಿಮ್ಗೆ ಗೊತ್ತಿರೋಂಥ ಮಾಹಿತಿಗಳು. ಅಂದರೆ ಆ ಹಂತದಲ್ಲಿ ನಮ್ಮ ಮಕ್ಕಳು ಇದ್ದಾರೆ. ಸೊ ಅದು ಹೇಳಲಿಕ್ಕೆ ನಮಗೆ ಅತಿ ಸಂತೋಷ ಆಗ್ತಿತ್ತು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಲ್ಲಿ ಯಾವ ಥರ ನಾವು ಏನು ಮಕ್ಕಳಿಗೆ ಅವರ ಪ್ರತಿಭೆಯನ್ನು ವ್ಯಕ್ತಪಡಿಸಲಿಕ್ಕೆ ನಾವು ಆ್ಯನ್ಯುವಲ್ ಡೇ ಮಾಡ್ತೇವೆ, ಆಮೇಲೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಮಾಡ್ತೇವೆ, ಆಮೇಲೆ ನಾವು ಏನು ಕಾನ್ವೊಕೇಶನ್ ಮಾಡ್ತೇವೆ, ವಿದ್ಯಾರ್ಥಿಗಳನ್ನು ಕರೆಸಿ ಕಾನ್ವೊಕೇಶನ್ ಮಾಡ್ತೇವೆ. ಆಮೇಲೆ ಬೇರೆ ನಮ್ಮ ಸ್ಪರ್ಧೆಗಳನ್ನೆಲ್ಲ ನಾವು ಮಾಡ್ತೇವೆ. ಮತ್ತು ಏನು ನಮ್ಮ ಪ್ರಾಜೆಕ್ಟ್ಸ್ಗಳು ಸಹ ನಾವು ವಿದ್ಯಾರ್ಥಿಗಳಿಂದ ಮಾಡಿಸ್ತೇವೆ. ಇಂಡಸ್ಟ್ರಿಯಲ್ ವಿಸಿಟಿಗೆ ನಾವು ಕರ್ಕೊಂಡು ಹೋಗ್ತೇವೆ. ಯಾಕೆಂದರೆ ತುಂಬ ಮಕ್ಕಳಿಗೆ ತುಂಬ ಏನು ನೋಡಿ ಅನುಭವ ಆಗಬೇಕು.
ಹಾಗೆ ಬೇರೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳನ್ನು ಸಹ ಕರೆಸಿ ನಾವು ಅದು ಕಾನೂನು ಅರಿವು ಕಾರ್ಯಕ್ರಮ ಇರ್ಬೋದು ಅಥವಾ ನಮ್ಮ ಪೊಲೀಸ್ ಇಲಾಖೆಯಿಂದ ಇರ್ಬೋದು ಅಥವಾ ಬೇರೆ ಸಂಪನ್ಮೂಲ ವ್ಯಕ್ತಿಗಳು ಏನು ಪರ್ಸನಾಲಿಟಿ ಡೆವಲಪ್ಮೆಂಟ್ ಇರ್ಬೋದು, ಆ ಥರದ ಎಲ್ಲ ಕಾರ್ಯಕ್ರಮಗಳು ಸಾಧಾರಣ ಎಲ್ಲ ಸಂಸ್ಥೆಗಳು ಶೈಕ್ಷಣಿಕ ಸಂಸ್ಥೆಗಳು ಏನು ಕಾರ್ಯಕ್ರಮ ಮಾಡಬೇಕು ಅಂಥ ಕಾರ್ಯಕ್ರಮ ನಾವು ಮಾಡ್ತೇವೆ. ನಮ್ಮದು ಅನುದಾನಿತ ಸಂಸ್ಥೆ, ಕರ್ನಾಟಕ ಸರ್ಕಾರದಿಂದ ಅನುದಾನಿತ ಸಂಸ್ಥೆ, ಕೇಂದ್ರ ಸರ್ಕಾರದಿಂದ ಏನು ಆ್ಯಕ್ಚುಲಿ ನಡೆಸಲ್ಪಡುವ ಸಂಸ್ಥೆ. ಆನ್ಲೈನ್ ಪ್ರವೇಶ ಇರ್ತದೆ ವಿದ್ಯಾರ್ಥಿಗಳಿಗೆ. ಅದು ಏನು ನಿಮ್ಮ ಕ್ಯಾಟಗರಿ ವೈಸ್ ನಮಗೆ ಕೊಡ್ತಾರೆ. ಅಂಗವಿಕಲರಿಗೂ ಸಹ ಅವಕಾಶ ಇದೆ. ಆನ್ಲೈನಲ್ಲಿ ಸೀಟ್ ಅವರದ್ದು ಏನು ದಾಖಲೆಗಳನ್ನು ನಾವು ಹಾಕ್ತೇವೆ. SLC ಪೂರ ಆಗಿರಬೇಕು, ಕಂಪ್ಲೀಟ್ ಆಗಿರಬೇಕು. ಆಮೇಲೆ ಆನ್ಲೈನಲ್ಲಿ ನಾವು ದಾಖಲೆ ಹಾಕ್ತೇವೆ. ಆನ್ಲೈನಲ್ಲಿ ಸೀಟ್ ಅಲಾಟ್ಮೆಂಟ್ ಆಗ್ತದೆ ಅವರಿಗೆ. ಇದೆಲ್ಲ ಎಲ್ಲ ಕಂಪ್ಲೀಟ್ ಡಿಜಿಟಲೈಸ್ ಆಗಿದೆ ಅದರಲ್ಲಿ. ಆ ಥರ ನಮಗೆ ಆಗ್ತದೆ ಅಪ್ಲೈ ಮಾಡೋದು. ಗೌರ್ಮೆಂಟ್ ಸೀಟ್ ಎಲ್ಲ ಸೀಟ್ಗಳು ಗೌರ್ಮೆಂಟ್ ಸೀಟ್. ಮತ್ತು ಸ್ವಲ್ಪ ಮ್ಯಾನೇಜ್ಮೆಂಟ್ ವತಿಯಿಂದ ಸ್ವಲ್ಪ ಸೀಟನ್ನು ಅವಕಾಶ ಮಾಡಿಕೊಟ್ಟಿದೆ. ಈಗಾಗಲೇ ನಮ್ಮ ರಾಷ್ಟ್ರಪಾಲರು ಎಲ್ಲ ನಾವು ಕೈಗೊಂಡ ಕಾರ್ಯಕ್ರಮಗಳು, ನಮ್ಮ ಪ್ರಗತಿ ಹೇಗಾಯಿತು, ನಾವು ಹೇಗೆ ನಡೆಸಿಕೊಂಡು ಹೋಗ್ತಾ ಇದ್ದ ಸಂಸ್ಥೆ ಅಂತ ಹೇಳೋದನ್ನು ಸ್ಥೂಲವಾಗಿ ನಿಮಗೆ ಪರಿಚಯಿಸಿದ್ದಾರೆ. ಇದರೊಂದಿಗೆ ನಾನು ಹೇಳುವುದೇನೆಂತ ಹೇಳಿದರೆ, ನಾವು ITI ಬಿದ್ದು ಇನ್ಫ್ರಾಸ್ಟ್ರಕ್ಚರ್ ಯಾರು ಕೇಳಿದ್ರು ಬೆಸ್ಟ್ ಆಫ್ ದ ಇನ್ಫ್ರಾಸ್ಟ್ರಕ್ಚರ್ ಇಲ್ಲಿ ಅರೇಂಜ್ ಮಾಡಿದ್ದೇವೆ. ಅದು ಕಂಪ್ಯೂಟರ್ ಲ್ಯಾಬ್ ಇರ್ಬೋದು, ಎಲೆಕ್ಟ್ರಿಕಲ್ ಲ್ಯಾಬ್ ಅಥವಾ ಸ್ಮಾರ್ಟ್ ಕ್ಲಾಸ್, ಏನೇನೋ ಅಳವಡಿಸಬೇಕು ಲೇಟೆಸ್ಟ್ ಟೆಕ್ನಾಲಜೀಸ್ ಇಂಪ್ಲಿಮೆಂಟ್ ಮಾಡಿದ್ದೇವೆ. ಅದೇ ನಮ್ಮ ಫ್ಯಾಕಲ್ಟಿಗಳು ವೆಲ್ ಟ್ರೈನ್ಡ್ ಅಂತ ಹೇಳ್ಬೋದು. ಅವರಿಗೆ ಪೀರಿಯಾಡಿಕಲಿ ಟ್ರೈನಿಂಗ್ ಕಳಿಸ್ತಾ ಅವರನ್ನು ಮೋರ್ ನಾಲೆಜ್ ಬರೆಸಿ ಅವರು ಸಾಕಷ್ಟು ಅವರ ನಾಲೆಜನ್ನು ಹುಡುಗರಿಗೆ ಹಂಚಿದವರೊಂದಿಗೆ ಮುಂದಿನ ದಿನಗಳಲ್ಲಿ ಆ ಯಂಗ್ಸ್ಟರ್ಸ್ ITI ಟ್ರೈನೀಸ್ ಎಲ್ಲಿ ಹೋದರೂ ಮಹಾಲಿಂಗೇಶ್ವರ ITI ಹುಡುಗರು ಆಗ್ಬೋದು, ಇವರಿಗೆ ನಾಲೆಜ್ ಇದೆ, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳುವ ಒಂದು ದೃಷ್ಟಿಕೋನದಲ್ಲಿ ಹೋದಲ್ಲೆಲ್ಲ ಮಹಾಲಿಂಗೇಶ್ವರ ITI ಹುಡುಗರು ರೆಕಗ್ನೈಸ್ ಆಗ್ತಾ ಇದ್ದಾರೆ. ಇದು ನಮ್ಮ ಸಿಬ್ಬಂದಿಗಳು, ಅವರ ಪರಿಶ್ರಮ. ಈ ಹುಡುಗರನ್ನು ರೂಪಿಸಬೇಕಾದರೆ ಇದು ಇಲ್ಲಿಗೆ ಬರೋದ ಇದನ್ನು ಅಷ್ಟು ಥರ ಪರಿಶ್ರಮ ಇವರು ಪಟ್ಟು ಅವರನ್ನು ಆ ಥರ ಮಾಡಿ ಕಳಿಸುವ ಒಂದು ಪ್ರಕ್ರಿಯೆ ಇದೆ. ಹಾಗಾಗಿ ಬೆಸ್ಟ್ ಆಫ್ ಸ್ಟಾಫ್ ಇದೆ, ಬೆಸ್ಟ್ ಆಫ್ ಎಕ್ವಿಪ್ಮೆಂಟ್ಸ್ ಇದೆ, ಬೆಸ್ಟ್ ಎಲ್ಲ ಫೆಸಿಲಿಟೀಸನ್ನು ಕೊಡುವ. ಮತ್ತು ಪೇಟೆಗೆ ಭಾಳ ಹತ್ತಿರ, ಮಕ್ಕಳಿಗೆ ಬಂದು ಹೋಗ್ಲಿಕ್ಕೆ ಅವಕಾಶವು ಭಾಳ ಇರುವ ಒಂದು ಸಂಸ್ಥೆಯಾಗಿದೆ. ಈ ಸಂಸ್ಥೆ ಈ ಥರದ ಒಂದು ಅವಕಾಶಗಳಿರುವುದನ್ನು ನಾವು ಸುದ್ದಿಯವರ ಮುಖಾಂತರ ಎಲ್ಲರಿಗೂ ಪರಿಚಯಿಸಿ ಎಲ್ಲರಿಗೂ ಇದರ ಬಗ್ಗೆ ತಿಳಿಸುವ ಒಂದು ಪ್ರಕ್ರಿಯೆ. ಯಾಕಂದರೆ ನಾವು ಮಾಡ್ತಾ ಇರೋದು ತಿಳಿಸದಿದ್ದರೆ ಎಲ್ಲರಿಗೆ ಅದರ ವಿಷಯ ಗೊತ್ತಿರುವುದಿಲ್ಲ. ಇದನ್ನು ಒಂದು ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲರೂ ತಿಳಿಸುವಂತಾಗಲಿ ಅಂತ ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೀನಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.